ಬದುಕು ಕಷ್ಟ ಅಂತ ಹೇಳುವ ಸ್ಥಿತಿಗೆ, ಬದುಕೋದೇ ಕಷ್ಟ ಅಂತ ಹೇಳುವ ಸ್ಥಿತಿಗೆ ಆಗುವಾಗ ನನಗೆ ಆಯುಕ್ತರು ಕೊಟ್ಟ ಒಂದು ಧೈರ್ಯ ಉಂಟಲ್ಲ, ನನಗೆ ಪುನರ್ಜನ್ಮ ಕೊಟ್ಟಿತ್ತು. ನಮ್ಮ ಇಡೀ ಫ್ಯಾಮಿಲಿಗೆ ಒಂದು ಪುನರ್ಜನ್ಮ ಕೊಟ್ಟಿತ್ತು. 3 ಜನ ಸಿಕ್ಕಿಬಿದ್ರು, ಎಲ್ಲರೂ ನನ್ನ ಕಣ್ಣೆದುರೇ ಇದ್ದವರು. ಕಾಲೇಜಿನ ಪ್ರಾಧ್ಯಾಪಕಿಯೋರ್ವರ ಬಗ್ಗೆ ಕೀಳು ಮಟ್ಟದ ಭಾಷೆಯಲ್ಲಿ ಹಾಗೂ ಮಾನಹಾನಿಕರವಾಗಿ ಪತ್ರವನ್ನು ಬರೆದು ಸಾರ್ವಜನಿಕ ಸ್ಥಳದಲ್ಲಿ ಪೋಸ್ಟರ್ ಅಂಟಿಸಿ ಕಿರುಕುಳ ನೀಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಷ್ಠಿತ ಕಾಲೇಜಿನ ಸಂಚಾಲಕ ಹಾಗೂ 2 ಪ್ರಾಧ್ಯಾಪಕರನ್ನ ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಲಾಲ ನಿವಾಸಿ ಪ್ರಕಾಶ್ ಶೆಣೈ, ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆ ವೇಗಿನ ಉಳಿರೋಡಿ ನಿವಾಸಿ ಪ್ರದೀಪ್ ಪೂಜಾರಿ ಹಾಗೂ ಉಡುಪಿ ಹೆಬ್ರಿ ತಾಲೂಕಿನ ಸೀತಾನದಿ ನಿವಾಸಿ ತಾರನಾಥ BS ಶೆಟ್ಟಿ ಬಂಧಿತರು ಎಂದು ಪೊಲೀಸರು ತಿಳಿಸಿದ್ದು, ಆರೋಪಿಗಳು ಕಾಲೇಜಿನ ಸಂಚಾಲಕ ಹಾಗೂ ಪ್ರಾಧ್ಯಾಪಕರಾಗಿದ್ದಾರೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ N ಶಶಿಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ. ಪ್ರಾಧ್ಯಾಪಕಿ ವಿರುದ್ಧ ಮಾನಹಾನಿಕರವಾದ ಪೋಸ್ಟರ್ಗಳನ್ನ, ಪತ್ರವನ್ನ ತಯಾರಿಸಿ ಅಂಚೆ ಮೂಲಕ ಸಹೋದ್ಯೋಗಿ ಪ್ರಾಧ್ಯಾಪಕರಿಗೆ, ಕಾಲೇಜಿನ ಮುಖ್ಯಸ್ಥರಿಗೆ, ಶಿಕ್ಷಣ ಇಲಾಖೆಯ ಉನ್ನತ ದರ್ಜೆಯ ಅಧಿಕಾರಿಗಳಿಗೆ ಕಳುಹಿಸಿ ಮಾನಹಾನಿ, ಜೀವ ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಪ್ರಾಧ್ಯಾಪಕಿ ನೀಡಿದ ದೂರಿನಂತೆ ಮಂಗಳೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳನ್ನ ಬಂಧಿಸಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಹಲವಾರು ಭಾಗಿಯಾಗಿದ್ದು ಅವರ ಪತ್ತೆ ಕಾರ್ಯ ಮುಂದುವರೆದಿದೆ. ಆರೋಪಿಗಳಿಂದ 3 ಮೊಬೈಲ್ ಫೋನ್ಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂಬ ಮಾಹಿತಿ ಲಭಿಸಿದೆ. ಶಿಕ್ಷಕ ದಂಪತಿಗಳು ನಮ್ಮ ಕಚೇರಿಗೆ ಬಂದು ಅವ್ರಿಗೆ ಅವರ ಪರಿಚಯಸ್ಥರೇ ಕೆಲವರು ಅತ್ಯಂತ ಮಾನಹಾನಿಯಾಗೋ ರೀತಿಯಲ್ಲಿ ಅವ್ರ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಲಿಕ್ಕೆ ಅಡ್ಡಿಯಾಗೋ ರೀತಿಯಲ್ಲಿ ಅತ್ಯಂತ ಕೀಳು ಅಭಿರುಚಿಯ ಆರೋಪಗಳನ್ನು ಮಾಡಿ ತೊಂದರೆ ಕೊಡ್ತಿದ್ದಾರೆ ಅಂತಂದು, ಮತ್ತು ನೇರವಾಗಿ ಅದನ್ನು ನಾವೇ ಮಾಡ್ತಿದ್ದೀವಿ ಅಥವಾ ಇವರೇ ಮಾಡ್ತಿದ್ದಾರೆ ಅಂತಂದು ಎಸ್ಟಾಬ್ಲಿಷ್ ಮಾಡಲಿಕ್ಕೂ ಕಷ್ಟ ಆಗೋ ರೀತಿ ನಮಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ಈ ನೋವು ತಡಿಲಾರದೆ ನಾವಿಬ್ಬರು ದಂಪತಿಗಳು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧರಿಸಿದ್ದೀವಿ ಅಂತಂದು ಅಳಲು ತೋಡ್ಕೊಂಡಿರ್ತಾರೆ. ಸುಳ್ಯ, ಸುಬ್ರಹ್ಮಣ್ಯ, ಸಂಪಾಜೆ, ಮಡಿಕೇರಿ, ಮೈಸೂರು, ಚಿಕ್ಕಮಗಳೂರು, ಮೂಡಿಗೆರೆ, ಬಾಳೆಹೊನ್ನೂರು, NR ಪುರ, ಶಿವಮೊಗ್ಗ ಈ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಇತರೆ ಸ್ಥಳಗಳಲ್ಲಿರುವಂತಹ ಸಾರ್ವಜನಿಕ ಶೌಚಾಲಯಗಳಲ್ಲಿ ಈಕೆಯ ಫೋನ್ ನಂಬರ್ ಹಾಕ್ಬಿಟ್ಟು ಈಕೆ ವೇಶ್ಯಾವಾಟಿಕೆ ಮಾಡ್ತಾಳೆ ಮತ್ತು ಭಾಳ ಕಡಿಮೆ ಹಣಕ್ಕೆ ನಿಮ್ಮ ಜೊತೆ ಬರಲಿಕ್ಕೆ ಸಿದ್ಧಳಿದ್ದಾಳೆ, ಈ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಈಕೆ ನಂಬರನ್ನು ಹಾಕುವಂಥ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂರ್ವಭಾವಿ ವಿಚಾರಣೆಯನ್ನು, ತನಿಖೆಯನ್ನು ನಮ್ಮ ಮಹಿಳಾ ಪೊಲೀಸ್ ಠಾಣೆ ಮತ್ತು ನಮ್ಮ CCB ಪೊಲೀಸರು ಮಾಡಿ ನಂತರದಲ್ಲಿ ನಿನ್ನೆ ಒಂದು FIR ಅನ್ನು ಮಾಡ್ಕೋತಾರೆ. ಆ FIR ಅಲ್ಲಿ ಒಟ್ಟು 3 ಜನರನ್ನು ನಾವು ನಿನ್ನೆ ಅರೆಸ್ಟ್ ಮಾಡಿದ್ದೀವಿ. ಬದುಕು ಕಷ್ಟ ಅಂತ ಹೇಳುವ ಸ್ಥಿತಿಗೆ, ಬದುಕೋದೇ ಕಷ್ಟ ಅಂತ ಹೇಳುವ ಸ್ಥಿತಿಗೆ ಆಗುವಾಗ ನನಗೆ ಆಯುಕ್ತರು ಕೊಟ್ಟ ಒಂದು ಧೈರ್ಯ ಉಂಟಲ್ಲ, ನನಗೆ ಪುನರ್ಜನ್ಮ ಕೊಟ್ಟಿತ್ತು. ನಮ್ಮ ಇಡೀ ಫ್ಯಾಮಿಲಿಗೆ ಒಂದು ಪುನರ್ಜನ್ಮ ಕೊಟ್ಟಿತ್ತು. ನಾನು ರೈಟಿಂಗ್ಲಿ ಕೊಟ್ಟೆ, ಹೋದೆ, ನಿಧಾನ ನಮಗೆ ಬಂದಂಥ ಎಲ್ಲ ದಾಖಲೆಗಳನ್ನು ಕೊಡ್ತಾ ಹೋದೆವು. ನಿನ್ನೆ ದಿನ FIR ಆಯಿತು. 3 ಜನ ಸಿಕ್ಕಿಬಿದ್ರು, ಎಲ್ಲರೂ ನನ್ನ ಕಣ್ಣೆದುರೇ ಇದ್ದವರು. ನನ್ನ ಮಾತೃ ಸಂಸ್ಥೆಯಲ್ಲಿ ನನಗೆ ಮೊದಲು ಹೆರಸ್ ಆಗಿತ್ತು, ನಾನು ಆಗಬೇಡ ಅಂತೇಳಿ ಇಲ್ಲಿಗೆ ಬಿಟ್ಟು ಬಂದವಳು. ಅನಂತರ ನಾನು ಮತ್ತೆಲ್ಲಿ ಹೋಗ್ತೇನೆ ಅಂತೇಳುವ ಭಯ ಇದ್ದಿರ್ಬೋದು. ನಾನು ಏನು ತಪ್ಪು ಮಾಡದೆ ಎಲ್ಲವನ್ನು ಅನುಭವಿಸಿಕೊಂಡು ಬಂದಿದ್ದೇನೆ. ನನಗೊಂದು ರೀತಿ ಇವತ್ತು ನಾನು ಎರಡು ಡಿಪಾರ್ಟ್ಮೆಂಟ್ಗೆ, ವಿಶೇಷವಾಗಿ ಕರ್ನಾಟಕ ಸರ್ಕಾರದ 2 ಡಿಪಾರ್ಟ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಮೊದಲನೇದು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ N ಶಶಿಕುಮಾರ್ ಸರ್ ಮತ್ತು ಅವರ ಇಡೀ ಬಳಗ ನನಗೆ ಕೊಟ್ಟ ಆತ್ಮವಿಶ್ವಾಸ, ನನಗೆ ಕೊಟ್ಟ ಧೈರ್ಯ. ನಾನು ಇವತ್ತಿಲ್ಲಿ ಬಂದು ನಿಂತಿದ್ದೇನೆ. ನನ್ನ ಕುಟುಂಬದ ನೆಮ್ಮದಿಯಲ್ಲಿ ನಿದ್ರೆ ಮಾಡಲಿಕ್ಕೆ ಒಂದು ದಿನಕ್ಕೆ 2 ಗಂಟೆ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತು. ಅದಕ್ಕಾಗಿ ಮೊದಲನೇದಾಗಿ ಮಾನ್ಯ ಆಯುಕ್ತರಿಗೆ, ಮಹೇಶ್ ಪ್ರಸಾದ್ ಅವರು, ಅವರ ತಂಡಕ್ಕೆ, CCBಯ ಭಾಳ ತಾಳ್ಮೆಯಿಂದ ನಾನು ಹೇಳ್ತೇನೆ, ನನ್ನ ಗೌರವದಿಂದ, ನಾನು ಪೊಲೀಸ್ ಡಿಪಾರ್ಟ್ಮೆಂಟನ್ನು 2 ಕೈ ಮುಗಿದು ಇವತ್ತು ಗೌರವಿಸೋದಿದ್ದರೆ ನನ್ನ ಬಹಳ ಗೌರವದಿಂದ ನೋಡಿಕೊಂಡಿದ್ದಾರೆ, ಬಹಳ ಧೈರ್ಯ ಕೊಟ್ಟಿದ್ದಾರೆ, ಆತ್ಮವಿಶ್ವಾಸ ಕೊಟ್ಟಿದ್ದಾರೆ.